ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ನಮಸ್ಕಾರ ವೀಕ್ಷಕರೇ, ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ. ಹಾಗೂ ಇವತ್ತಿನ ನಮ್ಮ ಕಾರ್ಯಕ್ರಮ ಹರಿಕಥಾ ಸತ್ಸಂಗ ನಡೆಸಿಕೊಡಲಿದ್ದಾರೆ ಕಲಾರತ್ನ ಶಮ್ನಾ ಅಡಿಗ ಕುಂಬಳೆ. ಇವರ ಕೀರ್ತನ ಕುಟೀರದ ವಿದ್ಯಾರ್ಥಿಗಳಾದಂತಹ ಕುಮಾರಿ ಗಾಯತ್ರಿ ಹಾಗೂ ಶ್ರಾವಣ್ಯ ಕೊಂಡೆವೂರ್ ಇವರಿಂದ ಮಹಿಷಿ ಮರ್ದಿನಿ ಹಾಗೂ ಚೂಡಾಮಣಿ ಎಂಬ ಹರಿಕಥಾ ಸತ್ಸಂಗವು ನಡೆಯಲಿದೆ. ಇವರು ಹಲವಾರು ವೇದಿಕೆಯಲ್ಲಿ ಹಾಗೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ತಮ್ಮ ಸುಮಧುರ ಕಂಠದಲ್ಲಿ ಹರಿಕಥಾ ಸತ್ಸಂಗವನ್ನು ನಡೆಸಿದ್ದಾರೆ. ಇವರು ಸಂಗೀತ ಹಾಗೂ ವಯಲಿನ್ ವಾದನದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಿಸಿ ಹಾಗೂ ಪ್ರೋತ್ಸಾಹಿಸಿ. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾಮಯಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ರಮಣ ಗೋವಿಂದ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದ ಮತಿಯ ಪ್ರೇರಿಸುವಳು ಹರತಿ ದೇವಿ. ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯದ ಮತಿಯ ಪ್ರೇರಿಸುವಳು ಪಾರ್ವತಿ ದೇವಿ. ಮುಕುತೆ ಪದಕ್ಕೆ ಮನವೀವ ಮಹರುದ್ರ ದೇವ ಹರಿ ಭಕುತಿದಾಯಕಳು ಪಾರ್ವತಿ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ. ಯುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸಿ. ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿ ಸತತ ಗಣನಾಥ ಸಿದ್ಧಿಯ ನೀವ ಕಾರ್ಯ ಮತಿಯ ಪ್ರೇರಿಸುವಳು ಪಾರ್ವತೀ ದೇವಿ. ಗತಿಯ ಪಾಲಿಸುವ ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೇ
ಭಕ್ತಿಯ ಪ್ರೇರಿಸುವಳು ಭರತೀ ದೇವಿ ಸತತ ಗಣನಾಥ ಸಿದ್ಧಿಯ ನೀವಗಾಮಿ विघ्नेश्वर महाराज की जय गोपाल कृष्ण महाराज की जय मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं मनसा स्मरामि बुद्धिर्बलं यशोधैर्यं निर्भयत्वम् अरोगिता अजाड्यं वाक्पटुत्वं च हनुमान् स्मरणात् भवेत् अजाड्यं वाक्पटुत्वं च हनुमान् स्मरणात् भवेत् ರಾಮದೂತ ರಾಮದಾಸ ಅಂಜನಾಪುತ್ರ ಮಾರುತಿರಾಯ ಹನುಮಂತ ಎಂದೆಲ್ಲ ಖ್ಯಾತನಾದ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾತ್ರದಿಂದ ನಮ್ಮ ಬುದ್ಧಿ ಶಕ್ತಿ ಧೈರ್ಯಗಳು ಹೆಚ್ಚಾಗಿ ಶರೀರ ಆರೋಗ್ಯವಾಗಿ ನಿರ್ಭಯತ್ವ ಅಜಾಡ್ಯ ವಾಕ್ಪಟುತ್ವ ಇತ್ಯಾದಿಗಳು ನಮ್ಮಲ್ಲಿ ತುಂಬಿಕೊಳ್ಳುತ್ತದೆ. ಇದಕ್ಕೆಲ್ಲ ಕಾರಣ ಆ ಆಂಜನೇಯ ಸ್ವಾಮಿಯು ಶ್ರೀರಾಮಚಂದ್ರನ ಅನನ್ಯ ಭಕ್ತನಾದುದೇ ಆಗಿದೆ. ಎಲ್ಲಿ ಹನುಮನೋ ಅಲ್ಲೇ ರಾಮನು, ಎಲ್ಲಿ ರಾಮನೋ ಅಲ್ಲೇ ಹನುಮನು ಎಂಬ ದಾಸವಾಕ್ಯದಂತೆ ಶ್ರೀರಾಮ ಹಾಗೂ ಹನುಮ ಇಬ್ಬರು ಅನನ್ಯ ಭಾವದಿಂದ ಬಾಳಿದವರು. ಆಂಜನೇಯನು ತನ್ನ ಜೀವನವನ್ನೇ ರಾಮಕಾರ್ಯಕ್ಕಾಗಿ ಮೀಸಲಾಗಿರಿಸಿದವನು. ಕಥಾಭಾಗದಲ್ಲಿ ಕರುಣೆಯ ಸಲಿಸೋ ಶ್ರೀ ಹನುಮಂತ ಗೋರುವೆಯ ಭಯವ ಹೇ ಬಲವಂತ ಕರುಣೆಯ ಸಲಿಸೋ ಶ್ರೀ ಹನುಮಂತ ಸಾರುವೆ ನಿನ್ನ ಪದ ತಲವನು ಧೀಮಂತ ಬೀರು ಕರುಣೆಯ ಹೊನಲನು ದಾದ ಸಾರುವೆ ನಿನ್ನ ಪದ ತಲವನು ಧೀಮಂತ ಬೀರು ಕರುಣೆಯ ಹೊನಲನು ದಾದ ಕರುಣೆಯ ಸಲಿಸೋ ಶ್ರೀ ಹನುಮಂತ ರಘುರಾಮನ ಕಾರ್ಯ ಗೈವ ಛಲದಲ್ಲಿ ರಘುವಣಿ ಮಾಸಿದ್ದು ಉಪಯೋಗಿಸುವುದು ರಘುರಾಮನ ಕಾರ್ಯ ಗೈವ ಛಲದಲ್ಲಿ ರಘುವಣಿ ಮಾಸಿದ್ದು ಉಪಯೋಗಿಸುವುದು ಮೇಘವ ಸೀಳಿ ನೀ ಹೊರಬಂದೆ ಸಾಗರ ದಾಟಿ ಆ ಲಂಕೆಗೆ ಅಡಿಯಿಟ್ಟೆ ಮೇಘವ ಸೀಳಿ ನೀ ಹೊರಬಂದೆ ಸಾಗರ ದಾಟಿ ಆ ಲಂಕೆಗೆ ಅಡಿಯಿಟ್ಟೆ ಕರುಣೆಯ ಸರಿಸೋ ಶ್ರೀ ಹನುಮಂತ ಗೋರುವೆಯ ಭಯವ ಹೇ ಬಲವಂತ ಕರುಣೆಯ ಸಲಿಸೋ ಶ್ರೀ ಹನುಮಂತ ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020 रघुरामचंद्र महाराज की जय पवन पुत्र हनुमान की जय ದುಷ್ಟನಾದ ಲಂಕಾಧಿಪ ದಶಕಂಠ ರಾವಣನು ಕಪಟಯತಿಯ ವೇಷ ಧರಿಸಿ ಮಾಯಾಮೃಗವನ್ನು ಮುಂದಿರಿಸಿ
ಸೀತಾ ಅಪಹರಣಗೈದಿದ್ದಾನೆ. ಅವಳನ್ನು ಕರೆದೊಯ್ದು ಸ್ವರ್ಣಲಂಕೆಯೊಳಗೆ ಅಶೋಕವನದಲ್ಲಿ ರಕ್ಕಸಿಯರ ಸರ್ಪಗಾವಲಿನಲ್ಲಿ ಬಂದಿಯಾಗಿರಿಸಿದ್ದಾನೆ. ಸೀತೆಯನ್ನು ಅರೆಸಿಕೊಂಡು ಅಲೆದಲಿದ ರಾಮ ಲಕ್ಷ್ಮಣರು ಹಿಷ್ಯಮೂಕಗಿರಿ ತಪ್ಪಲಿಗೆ ಬಂದಿದ್ದಾರೆ. ಅಲ್ಲಿ ರಾಜವಾಳುತ್ತಿದ್ದ ಸುಗ್ರೀವನು ಈ ಮಾನವರಿಬ್ಬರನ್ನು ಕಂಡು ಅವರು ಯಾರೆಂದು ತಿಳಿದು ಬರಲು ತನ್ನ ಆಪ್ತನಾದ ಹನುಮಂತನನ್ನು ಮಾರುವೇಷದಲ್ಲಿ ಕಳುಹಿಸಿದ್ದಾನೆ. ಹನುಮಂತನಿಗೆ ಶ್ರೀರಾಮಚಂದ್ರನೇ ತನ್ನ ಸ್ವಾಮಿ ಎಂಬುದಾಗಿ ತಿಳಿದೇ ಹೋಗಿದೆ. ಅವನಿಂದಾಗಿ ರಾಮಚಂದ್ರನಿಗೂ ಸುಗ್ರೀವನಿಗೂ ಸಖ್ಯವಾಗಿದೆ. ರಾಮನ ಮಡದಿ ಸೀತಾದೇವಿಯನ್ನು ಅರಸಿಕೊಡಲು ಸಹಕರಿಸುವೆನೆಂಬುದಾಗಿ ಸುಗ್ರೀವನ ಮಡದಿಯಾದ ರುಮೆಯನ್ನು ಅವನಣ್ಣ ವಾಲಿಯ ಬಂಧನದಿಂದ ಬಿಡಿಸಿಕೊಡುವೆನೆಂಬುದಾಗಿ ರಾಮಚಂದ್ರನು ಪರಸ್ಪರ ಮಾತು ಕೊಟ್ಟಿದ್ದಾರೆ. ರಾಮನ ಅನುಗ್ರಹದಿಂದ ವಾಲಿವಧೆ ನಡೆದೇ ಹೋಗಿದೆ. ಈಗ ಸುಗ್ರೀವನು ಕಿಷ್ಕಿಂಧೆಯ ರಾಜನಾಗಿದ್ದಾನೆ. ತನ್ನವರನ್ನೆಲ್ಲ ಕರೆದು ಸಭೆ ಸೇರಿಸಿ ರಾಮನಿಗಿತ್ತ ವಚನವನ್ನು ನೆನಪಿಸಿದಾನಂತೆ ಸುಗ್ರೀವ. ರಾಮಗಿತ್ತಿರುವೇನ ಭಾಮೆ ಪ್ರಾಪ್ತಿಯ ಮಾತ ಸಾಮಾನ್ಯವಲ್ಲ ಈ ಕಾರ್ಯ. ರಾಮಗಿತ್ತಿರುವೇನ ಭಾಮೆ ಪ್ರಾಪ್ತಿಯ ಮಾತ ಸಾಮಾನ್ಯವಲ್ಲ ಈ ಕಾರ್ಯ. ಸಾಮಾನ್ಯವಲ್ಲ ಈ ಕಾರ್ಯ, ಅದರಿಂದ ಅಮಿತೋತ್ಸಾಹದಿ ಕಾರ್ಯೋದ್ಧರಾಗಬೇಕು. ಅಮಿತೋತ್ಸಾಹದಿ ಕಾರ್ಯೋದ್ಧರಾಗಬೇಕು. ರಾಮಾಗಿತ್ತಿರುವೇನ ಧಾಮೆ ಪ್ರಾಪ್ತಿಯ ಮಾತ ಸಾಮಾನ್ಯವಲ್ಲ ಕಾರ್ಯ. ಸಾಮಾನ್ಯವಲ್ಲ ಈ ಕಾರ್ಯ. ಸಾಮಾನ್ಯವಲ್ಲ ಕಾರ್ಯ. ರಾಮಚಂದ್ರನ ಮಡದಿಯಾದ ಸೀತಾದೇವಿಯನ್ನು ಕತ್ತೊಯ್ದವರಾರೆಂದು ಅರಿಯಲು ನಾವೆಲ್ಲ ಕಟಿಬದ್ಧರಾಗಬೇಕೆಂಬುದಾಗಿ ಆಜ್ಞಾಪಿಸಿದ ಸುಗ್ರೀವನು ತನ್ನ ಬಲವನ್ನು 4 ಭಾಗ ಮಾಡಿ ಒಂದೊಂದು ದಿಕ್ಕಿಗೆ ಕಳುಹಿಸಿದ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಹೊರಟ ಸೇನೆಯು ಪ್ರಮುಖನಾಗಿ ವಾಲಿಪುತ್ರ ಅಂಗದನನ್ನು ನೇಮಿಸಿದ. ಹಿರಿಯರಾದ ಜಾಂಬವರು ಬಲವಂತನಾದ ಹನುಮಂತನನ್ನು ನೇಮಿಸಿದ. ಈ ಸೇನೆಯು ನಡೆದು ದಕ್ಷಿಣ ಸಮುದ್ರ ತಟದ ತನಕ ಬಂದಿದೆಯಂತೆ. ಹಾಗೂ ಸಂಪಾತಿಯ ಮೂಲಕ ದಶಕಂಠ ರಾವಣೇಂದ್ರನು ಸೀತಾಮಾತೆಯನ್ನು ಕದ್ದೊಯ್ದಿದ್ದಾನೆ ಎಂಬ ವಿಚಾರವನ್ನು ತಿಳಿಯುತ್ತಾರೆ. ಈಗ ಅವರೆಲ್ಲರಿಗೂ ಉದ್ಭವಿಸಿದ ಸಮಸ್ಯೆ ಎಂದರೆ ನೀರದಿಯನ್ನು ದಾಟುವರ್ಯಾರು. ನೀರದಿಯನ್ನು ದಾಟುವರ್ಯಾರು. 100 ಯೋಜನ ಸಾಗರ ದಾಟುವರ್ಯಾರು. 100 ಯೋಜನ ಸಾಗರ ದಾಟುವರ್ಯಾರು. ನೀರದಿಯನ್ನು ದಾಟುವರ್ಯಾರು. ನೆರೆದಿಹ ಬಹುಲಕ್ಷ ವಾನರ ವೀರರು ಸರಿದರು ಅಚ್ಚಿತ್ತ ಉತ್ತರ ಕೊಡದೆ. ನೆರೆದಿಹ ಬಹುಲಕ್ಷ ವಾನರ ವೀರರು ಸರಿದರು ಅಚ್ಚಿತ್ತ ಉತ್ತರ ಕೊಡದೆ. ಗರುವರಹಿತನಾದ ಮರುತಾತ್ಮ ಜನ. ಗರುವರಹಿತನಾದ ಮರುತಾತ್ಮ ಜನ. ಇರವನು ಗಮನಿಸಿ ಜಾಂಬವ ನುಡಿದ. ಇರವನು ಗಮನಿಸಿ ಜಾಂಬವ ನುಡಿದ. ಇವನೇ ಫಲವಂತ. ಇದಕ್ಕೆ ಇವನೇ ಫಲವಂತ. ಫಲವಂತ ಫಲವಂತ. 100 ಯೋಜನ ವಿಸ್ತಾರವಿರುವ ಈ ಸಾಗರವನ್ನು ದಾಟಿ ಆಚೆ ದಡಕ್ಕೆ ಹೋಗಿ ಸೀತಾಮಾತೆಯ ಇರವನ್ನು ಹುಡುಕಿ ಬರುವ ವೀರರಾರು ಎಂಬ ಗೊಂದಲದಲ್ಲಿ ಎಲ್ಲರೂ ಇರಲಾಗಿ ಹಿರಿಯರಾದ ಜಾಂಬವರು ಈ ಕಾರ್ಯಕ್ಕೆ ಅಂಜನಾಪುತ್ರ ಹನುಮಂತನೇ ಸಮರ್ಥ. ಅವನಿಗೆ ಪೂರ್ವಶಾಪದಿಂದಾಗಿ ಈ ಫಲವಿದೆ ಎನ್ನುವುದೇ ಮರೆತಿದೆ. ಬಾಲ್ಯದಲ್ಲಿ ತನ್ನ ತುಂಟಾಟಿಕೆಯಿಂದ ಋಷಿಮುನಿಗಳನ್ನೆಲ್ಲ ಕೀಟಲೆ ಮಾಡಿ
ಅವರಿಗೆ ಉಪದ್ರವ ಕೊಡುತ್ತಿದ್ದರಿಂದ ಕುಪಿತರಾದ ಋಷಿಮುನಿಗಳು ನಿನ್ನ ಶಕ್ತಿ ನಿನಗೆ ಮರೆತೇ ಹೋಗಲಿ ಎಂಬುದಾಗಿ ಶಪಿಸಿದರು. ಯಾರಾದರೂ ನೆನಪಿಸಿದರೆ ಮಾತ್ರ ಅವನಿಗೆ ಆ ಶಕ್ತಿ ನೆನಪಿಗೆ ಬರುವುದೆಂಬುದು ಪ್ರತಿಶಾಪ. ಆದ್ದರಿಂದ ಅವನ ಶಕ್ತಿ ಏನೆಂಬುದನ್ನು ನಾವೆಲ್ಲ ಸೇರಿ ನೆನಪಿಸಿದರೆ ಆತ ಪ್ರಚಂಡ ಬಲವಂತನಾಗುವನು ಎಂಬುದಾಗಿ ಹೇಳಿದಾಗ ಅಲ್ಲಿದ್ದ ಕಪಿವೀರರೆಲ್ಲ ಹನುಮಂತನನ್ನು ಹುರಿದುಂಬಿಸಿದರು. ಏಳಯ್ಯ ಏಳಯ್ಯ ಮಾರುತಿರಾಯ, ಏಳಯ್ಯ ಏಳಯ್ಯ, ಏಳಯ್ಯ ಏಳಯ್ಯ ಮಾರುತಿರಾಯ, ಏಳಯ್ಯ ಏಳಯ್ಯ, ಏಳು ಸಾಗರ ದಾಟು ವೀರನು ನೀನಯ್ಯ, ಏಳು ಸಾಗರ ದಾಟು ವೀರನು ನೀನಯ್ಯ, ಏಳಯ್ಯ ಏಳು ಸಾಗರ ದಾಟಯ್ಯ, ಏಳಯ್ಯ 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 ಮಾರುತಿರಾಯ, ಏಳಯ್ಯ ಏಳಯ್ಯ, ಏಳಯ್ಯ ಏಳಯ್ಯ ಮಾರುತಿರಾಯ, ಏಳಯ್ಯ ಏಳಯ್ಯ. ಈ ಪ್ರಕಾರ ಸರ್ವರು ಆ ಮಾರುತಿಯನ್ನು ಹಿಡಿದುಂಬಿಸಲಾಗಿ ತನ್ನ ಪೂರ್ವ ಬಲವನ್ನು ಸ್ಮರಿಸಿದ ಆಂಜನೇಯ ಸ್ವಾಮಿಯು ರಾಮಚರಣವನ್ನು ನೆನಪಿಸಿಕೊಂಡು ಬೃಹತ್ ದೇಹವನ್ನೊಂದಿ ದಿಗ್ಗನೆ ಮೇಲೆದ್ದು ಬೆಟ್ಟ ಗುಡ್ಡಗಳನ್ನು ಕಾಲಿನಿಂದ ಒದ್ದು ಆಗಸಕ್ಕೆ ಚಂಗನೆ ಲಂಘಿಸಿದವನೇ ಮೇಘವನ್ನು ಸೀಳಿ ಮುಂದುವರಿದೇ ಬಿಟ್ಟ. ಆಗಸದಲ್ಲಿ ಎದುರಾದ ಸಿಂಹಿಕೆಯನ್ನು ತರಿದ, ಸುರಸೆಯ ಬಸಿರೊಕ್ಕಿ ಮುಂದುವರಿದ. ಕೊನೆಗೆ ಲಂಕಾಪಟ್ಟಣಕ್ಕೆ ಕಾಲಿಟ್ಟು ಅಲ್ಲಿರುವ ರಕ್ಷಕಳಾದ ಲಂಕಿಣಿಯನ್ನು ಶಿಕ್ಷಿಸಿ ಅವಳಿಗೂ ಉತ್ತಮ ಗತಿಯನ್ನಿತ್ತು ಸೀತಾಮಾತೆಯನ್ನು ಅರಿಸುತ್ತಾ ಮುಂದುವರಿದ ಹನುಮಂತನಿಗೆ ಅಶೋಕವನದಲ್ಲಿ ಶೋಕತಪ್ತಳಾದ ಸೀತಾಮಾತೆಯ ದರ್ಶನವಾಯಿತು. ರಕ್ಕಸರೇ ಕೋತೆಯ ವೇಷದಲ್ಲಿ ಬಂದಿರಬಹುದೆನ್ನುವ ಸಂದೇಹದಲ್ಲಿದ್ದ ಸೀತೆಗೆ ಆಂಜನೇಯನು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸಿ ರಾಮನಿತ್ತ ಉಂಗುರವನ್ನು ನೀಡಿದಾಗ ಸೀತೆಗೆ ಹನುಮನ ಮೇಲೆ ನಂಬಿಕೆ ಬಂತು. ಆ ಉಂಗುರವನ್ನು ಪಡೆದ ಸೀತಾಮಾತೆಯು ಅದನ್ನು ತನ್ನ ಕಣ್ಣಿಗೊತ್ತಿಕೊಂಡಳು, ಕಣ್ಣೀರುಗೈದಳು, ಪ್ರಾಚೀನವನ್ನು ನೆನೆದಳು, ಮತ್ತೆ ಅತ್ತಳು, ಬಿಸಿ ಉಸಿರು ಬಿಟ್ಟಳು. ಉಂಗುರವ ಪಿಡಿದೆತ್ತಿ ಮುದ್ದಿಸಿದಳು, ಹೊಳೆವ ಕಾಂತಿಯ ಕಂಡು ಕಂಬನಿಗೆನೆದಳು. ಉಂಗುರವ ಪಿಡಿದೆತ್ತಿ ಮುದ್ದಿಸಿದಳು, ಹೊಳೆವ ಕಾಂತಿಯ ಕಂಡು ಕಂಬನಿಗೆನೆದಳು. ಅಡಿಗಡಿಗೆ ಉಂಗುರದ ಕಡೆದಿಟ್ಟಿಸಿದಳು, ತನ್ನಯ ಕಂಗಳಿಗೆ ಅದನೊತ್ತಿ ಸಂತಸ ಪಟ್ಟಳು, ಬೆವರಿದಳು, ಕದಳಿದಳು, ಆನಂದದಲ್ಲಿ ಕಂಪಿಸಿದಳು, ಬೆವರಿದಳು, ಕದಳಿದಳು, ಆನಂದದಲ್ಲಿ ಕಂಪಿಸಿದಳು. ಆ ಉಂಗುರವನ್ನು ನೋಡುತ್ತಿದ್ದ ಹಾಗೆ ರಾಮನ ನೆನಪಾಗಿ, ಹೇ ರಾಮ, ನೀನೆಲ್ಲಿಗೆ ಹೋದೆ? ಹೇ ಉಂಗುರವೇ, ನನಗೆ ರಾಮನ ವಿಯೋಗವಾದಂತೆ ರಾಮನಿಂದ ನಿನಗೂ ವಿಯೋಗವಾಯಿತೆ ಎಂಬುದಾಗಿ ಮುದ್ದಿಸುತ್ತಾ, ಕಂಪಿಸುತ್ತಾ, ಬೆವರುತ್ತಾ ಆ ಉಂಗುರದ ಕೂಡ ಮಾತನಾಡುತ್ತಿದ್ದಳಂತೆ. ಎತ್ತ ಪೋದೆಯೋ ರಾಮ ಹೇ ಗುಣದ, ಎತ್ತ ಪೋದೆಯೋ ರಾಮ ಹೇ ಗುಣದ, ಒಟ್ಟಿಯಾಗಿದ್ದೆಯಲ್ಲ ಸರಿಯೇನು ರಾಮ, ಎತ್ತ ಪೋದೆಯೋ ರಾಮ.
ಸ್ಥಿತಿಯನ್ನು ಕಂಡು ಹನುಮಂತನಿಗೂ ದುಃಖ ಬಂತು. ಕೊನೆಗೆ ಸೀತಾಮಾತೆಯು ತನ್ನಲ್ಲಿದ್ದ ಚೂಡಾಮಣಿ ಎನ್ನುವ ಆಭರಣವನ್ನು ಹನುಮಂತನಿಗಿತ್ತು. ಹೇ ಹನುಮ, ಇದು ಸಮುದ್ರಮಥನ ಕಾಲದಲ್ಲಿ ಉದಿಸಿದ್ದ ಆಭರಣ. ಸ್ವತಃ ರಘುರಾಮನೇ ಇದನ್ನು ನನಗೆ ತೊಡಿಸಿದ್ದ. ಇದನ್ನು ನೀನು ಆ ನನ್ನ ದೇವರಿಗೆ ಕೊಡು, ನಾನಿಲ್ಲಿ ಅವನ ಬರವಿಗಾಗಿ ಕಾದಿರುವೆ ಎಂಬುದಾಗಿ ತಿಳಿಸು ಎಂದು ದುಃಖಿತಳಾಗಿ ನುಡಿದಾಗ ಆಂಜನೇಯನು ಆಕೆಗೆ ಧೈರ್ಯವನ್ನು ನುಡಿದು ಅಲ್ಲಿಂದ ಹೊರಟನು. ತನ್ನ ಬಲವನ್ನು ಲಂಕಾವಾಸಿಗಳಿಗೆ ತಿಳಿಸಬೇಕೆನ್ನುವ ಉದ್ದೇಶದಿಂದ ಆ ಅಶೋಕವನವನ್ನೇ ಕೆಡಿಸಿ ರಾವಣನ ಬಂದಿಯಾಗಿ ಆ ಬಳಿಕ ರಾವಣನು ತನ್ನ ಬಾಲಕ್ಕೆ ಕಿಚ್ಚಿಟ್ಟಾಗ ಆ ಕಿಚ್ಚಿನಿಂದಲೇ ಇಡೀ ಲಂಕೆಯನ್ನೇ ದಹಿಸಿದ ಆಂಜನೇಯನು ನಮ್ಮೆಲ್ಲರ ಕಷ್ಟಗಳನ್ನು ಧ್ವಂಸ ಮಾಡುವ ಶಕ್ತಿಯುಳ್ಳವನಾಗಿದ್ದಾನೆ. ರಂಗನ ಅರ್ಧಾಂಗಿಗೆನೆ ಉಂಗುರವ ನಿತ್ತುವನು ಭಂಗವ ಗೈದೆಯಲ್ಲೋ ಮಾರುತಿ ಎಲ್ಲಿರುವೆ ತಂದೆ ಬಾರು, ಹೇ ಮಾರುತಿ ಎಲ್ಲಿರುವೆ ತಂದೆ ಬಾರು. ಎಲ್ಲೆಲ್ಲೋ ನೋಡಿದರೋ ಅಲ್ಲಿ ನಿನ್ನ ಕೀರುತಿ, ಎಲ್ಲೆಲ್ಲೋ ನೋಡಿದರೋ ಅಲ್ಲಿ ನಿನ್ನ ಕೀರುತಿ. ಅಲ್ಲಲ್ಲಿ ನೀನಿರುತಿ ಮಾರುತಿ, ಅಲ್ಲಲ್ಲಿ ನೀನಿರುತಿ ಮಾರುತಿ ಎಲ್ಲಿರುವೆ ತಂದೆ ಬಾರು, ಮಾರುತಿ ಎಲ್ಲಿರುವೆ ತಂದೆ ಬಾರು. ಅಂತಹ ಆಂಜನೇಯನು ನಮ್ಮೆಲ್ಲರನ್ನು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನನಗೆ ಹರಿಕಥೆಯನ್ನು ಕಲಿಸಿಕೊಟ್ಟ ಪೂಜ್ಯ ಗುರುಗಳಾದ ಶರಣಾಡಿಗರಿಗೂ ಹಿಮ್ಮೇಳದಲ್ಲಿ ಸಹಕರಿಸಿದಂಥವರಿಗೂ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿದ ಹೆತ್ತವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕತೆಗೆ ಮಂಗಳವನ್ನು ಹಾಡೋಣ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರ, ಮಂಗಳಂ ಗರುಡಧ್ವಜ. असतो मा सद्गमय, तमसो मा ज्योतिर्गमय, मृत्योर्मा मृतङ्गमय. ओम शांति शांति शांति. लक्ष्मी रमण गोविंद गोविंद. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. हरि ओम श्री गुरुभ्यो नमः. गुरुब्रह्मा गुरुर्विष्णु गुरुदेवो महेश्वरः, गुरुसाक्षात् परब्रह्म तस्मै श्री गुरवे नमः. मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं. सर्वमङ्गलमाङ्गल्ये शिवे सर्वार्थसाधिके, शरण्ये त्र्यम्बिके गौरी नारायणी नमोस्तुते. वक्रतुण्ड महाकाय कोटिसूर्यसमप्रभा, निर्विघ्नं कुरु मे देवा, सर्वकार्येषु सर्वदा. लक्ष्मी रमण गोविंद गोविंद. गंगणपतये नमो नमो नमः, गंगणपतये नमो, गंगणपतये नमो नमो नमः, गंगणपतये नमो. शिव गौरी सुतने भव भय बंधकने,
ಶಿವ ಗೌರಿ ಸುತನೆ ಭವ ಭಯ ಭಂಜಕನೆ ನವ ನವ ದುರಿತವ ಹರಿಸುವನೆ ಬಲೆ ಗಂಗಣಪತಯೇ ನಮೋ ನಮೋ ನಮಃ ಗಂಗಣಪತಯೇ ನಮೋ. ವ್ಯಾಸರೇ ಗೋಲಿಯುತ ಭಾರತ ಬರದೆ ವ್ಯಸನಿ ರಕ್ಕಸ ಗಜನ ಕುಪಿತರಿ ತರಿದೆ. ವ್ಯಾಸರೇ ಗೋಲಿಯುತ ಭಾರತ ಬರದೆ ವ್ಯಸನಿ ರಕ್ಕಸ ಗಜನ ಕುಪಿತರಿ ತರಿದೆ. ದೋಷವೇ ದೂರನೆ ಲಂಬೋದರನೆ ನಾಶ ಮಾಡು ಎನ್ನ ಕ್ಲೇಶ ಶರ್ವಾದಿ ಬಂದನೆ ಕಾಲ ವಿಷ್ಣವ ಕಳೆದು ಸಲಹಯ್ಯ ಸಿದ್ಧಿ ಬುದ್ಧಿ ಸಮೃದ್ಧಿ ಕ್ರೌರ್ಯ ಭಾವವ ಕಳೆದು ನೀಡಯ್ಯ ಸನ್ಮತಿಯ ಸದ್ಬುದ್ಧಿ. ಗಂಗಣಪತಯೇ ನಮೋ ನಮೋ ನಮಃ ಗಂಗಣಪತಯೇ ನಮೋ. ಕರಿಗೆ ಹುಲ್ಲಿನ ಸೇವೆ ಪ್ರಿಯ ನಿನಗಂತೆ ಗಿರಿ ಗಾತ್ರದ ವಿಘ್ನ ಕಳೆಯುವೆಯಂತೆ. ಅರಿಗೆ ನಿನ್ನೊಳುಗೈವೆ ಕರಿಮುಖ ಗಣಪ ಸರಿದಾರಿಯಲ್ಲೆನ್ನ ನಡೆಸೋ ಸುರಪ. ಸಿದ್ಧಿದಾಯಕ ವಿಘ್ನನಾಶಕ ಕಷ್ಟ ಸಂಕಷ್ಟ ಕಳೆವೆ ಬುದ್ಧಿ ಪ್ರದಾಯಕ ಸರ್ವವಂದಿತ ಮುನಿವರದ ಪ್ರಿಯ ಪ್ರಭುವೇ. ಗಂಗಣಪತಯೇ ನಮೋ ನಮೋ ನಮಃ ಗಂಗಣಪತಯೇ ನಮೋ ಗಂಗಣಪತಯೇ ನಮೋ ಗಂಗಣಪತಯೇ ನಮೋ. विघ्नेश्वर महाराज के जय. गोपाल कृष्ण भगवान के जय. आलिसे सुजनरे अमित भक्तियले ललितांबिकेय दिव्य कथा. आलिसे सुजनरे अमित भक्तियले ललितांबिकेय दिव्य कथा. ಲೀಲೆಯ ತೋರಿ ಇಳೆಯನ್ನು ಕೊರೆದ ಸೋಲರಿಯದ ಬಲ ಪುಣ್ಯ ಕಥಾ. ಆಲಿಸಿ ಸುಜನರೇ ಅಮಿತ ಭಕ್ತಿಯಲಿ ಲಲಿತಾಂಬಿಕೆಯ ದಿವ್ಯ ಕಥಾ.
ಜಗಜ್ಜನನಿ ಮಹಾಮಾಯಾ ಕೀ ಜೈ. ಆದಿಶಕ್ತಿ ಎನ್ನಿಸಿರುವ ಜಗದಂಬಿಕೆ ಈ ಜಗತ್ತಿನ ಮೊತ್ತ ಮೊದಲ ಶಕ್ತಿ. ಆದ್ದರಿಂದಲೇ ಅವಳನ್ನು ಆದಿಶಕ್ತಿ ಎಂಬುದಾಗಿ ಕರೆದಿದ್ದಾರೆ. ಆದಿಶಕ್ತಿ ಎನ್ನುವುದು ಮೊತ್ತ ಮೊದಲ ಶಕ್ತಿ ಎಂದು ಅರ್ಥವಾದೀತು. ಜತೆಗೆ ಜೀವಿಯೊಂದರ ಪ್ರಧಾನ ಶಕ್ತಿ ಎಂದು ಅರ್ಥವಾದೀತು. ಆದ್ದರಿಂದಲೇ ಶ್ರೀದೇವಿ ಸಪ್ತಶತಿಯಲ್ಲಿ ಯಾ ದೇವಿ ಸರ್ವಭೂತೇಷು ಚೇತನೇತ್ಯ ವಿಧೀಯತೆ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ಎಂಬುದಾಗಿ ಕೊಂಡಾಡಿದ್ದಾರೆ. ಯಾವ ಶಕ್ತಿಯು ಈ ಜಡಚೇತನದಲ್ಲಿ ಚೈತನ್ಯ ಸ್ವರೂಪಳಾಗಿ ನಿಂತು ಜಡಕ್ಕೆ ಕಸುಬನ್ನು ಕೊಡುತ್ತದೋ ಅಂತಹ ಶಕ್ತಿಗೆ ತ್ರಿಕರಣಪೂರ್ವಕ ನಮಸ್ಕಾರ ಎಂಬುದಾಗಿ ಋಷಿಮುನಿಗಳು ಆ ಮಹಾದೇವಿಯನ್ನು ಕೊಂಡಾಡಿದ್ದಾರೆ. ನಿಜ, ಆ ಮಹಾದೇವಿಯೇ ನಮ್ಮನ್ನೆಲ್ಲ ಪೊರೆಯುವವಳು. ಅವಳ ಶಕ್ತಿಯ ಮುಂದೆ ಮಿಕ್ಕಾವ ಶಕ್ತಿಯು ತೃಣಪ್ರಾಯವೇ ಹೌದು. ಅದನ್ನು ಅರಿಯದೆ ಯಾರು ದೌಷ್ಟ್ಯದಿಂದ ಅಹಂಕಾರದಿಂದ ನಡೆಯುತ್ತಾರೋ ಅಂಥವರನ್ನು ನಾಶ ಮಾಡಲು ಮಹಾದೇವಿ ಅವತರಿಸಿ ಬಂದ ಕಥೆಯನ್ನು ನಾವು ಕೇಳಿದ್ದೇವೆ. ವೀರಮಹಿಷನ ಅಟ್ಟಹಾಸದಲೆ ಮೂರು ಲೋಕಗಳು ಗಡಗಡ ನಡುಗೆ ಮರುಸ್ಥಾಪಿಸೆ ಸದ್ಧರ್ಮದ ಸೌಧವ ಕರುಣ ತೋರಿ ಉದ್ಧರಿಸಿದ ಮಾದೆಯ ಆಲಿಸಿತು ಜನರೇ ಅಮಿತ ಭಕ್ತಿಯಲೆ ಲಲಿತಾಂಬಿಕೆಯ ದಿವ್ಯ ಕಥಾ ಆಲಿಸಿತು ಜನರೇ ಅಮಿತ ಭಕ್ತಿಯಲೆ ಲಲಿತಾಂಬಿಕೆಯ ದಿವ್ಯ ಕಥಾ. ಕ್ರೂರನಾದ ಮಹಿಷನೆಂಬ ದಾನವ ಇಡೀ ಜಗತ್ತನ್ನೇ ತಲ್ಲಣಿಸುತ್ತಿರಲು ಆ ದುಷ್ಟನನ್ನು ಸಂಹರಿಸಲೆಂದು ದೇವಾದಿ ದೇವತೆಗಳ ಪ್ರಾರ್ಥನೆಯಂತೆ ಅವತರಿಸಿ ಬಂದವಳೇ ಮಹಿಷಮರ್ಧಿನಿ. ಯಾವ ರೀತಿಯಾಗಿ ಆ ದುಷ್ಟನನ್ನು ನಿರ್ನಾಮ ಮಾಡಿದಳೆಂಬ ಪುಣ್ಯ ಚರಿತ್ರೆಯನ್ನು ಈ ಮಹಿಷಮರ್ಧಿನಿ ಎಂಬ ಕಥಾಭಾಗದ ಮೂಲಕ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಜಗಜ್ಜನನಿ ಮಹಾಮಾಯಾ ಕೀ ಜೈ. ಕಥಾಭಾಗದಲ್ಲಿ ಶರದಿಯಲಿ ಹರಿಯೋಗ ನಿದ್ರೆಯೊಳಿರಲು ಜನಿಸಿದ ಮದಮುಖರ ನೆರೆತರಿದವರ ಮೇಧಸ್ಸಿನಲ್ಲಿ ಮೇಧಿನಿಯ ಮಾಡಿ. ಶರದಿಯಲಿ ಹರಿಯೋಗ ನಿದ್ರೆಯೊಳಿರಲು ಜನಿಸಿದ ಮದಮುಖರ ನೆರೆತರಿದವರ ಮೇಧಸ್ಸಿನಲ್ಲಿ ಮೇಧಿನಿಯ ಮಾಡಿ. ಸರಸಿಜೋದ್ಭವಗಂದು ನೀನೆ ಧರೆಗೆ ಜೀವರ ಹುಟ್ಟಿಸೆನಲಜ ಸುರನರೋರಗ ಇಂದ ತಾರಾದಿಗಳ ನಿರ್ಮಿಸಿದ. ಶರದಿಯಲಿ ಹರಿಯೋಗ ನಿದ್ರೆಯೊಳಿರಲು ಪ್ರಾಚೀನದಲ್ಲಿ ಪ್ರಳಯ ಕಾಲವೊಂದರಲ್ಲಿ ಇಡೀ ಜಗತ್ತೇ ನೀರಿನಲ್ಲಿ ತುಂಬಿತ್ತು. ಎಲ್ಲಾ ಜೀವಿಗಳು ಕಾಲಗರ್ಭದಲ್ಲಿ ಹುದುಗಿದ್ದಾಗ ದೃಶ್ಯನಾಗಿದ್ದವನೇ ಶ್ರೀಮನ್ನಾರಾಯಣ ಸ್ವಾಮಿ. ಅವನನ್ನೇ ಆದಿನಾರಾಯಣ ಎಂದಿರು. ಆ ಪ್ರಳಯ ಜಲದ ಮಧ್ಯದಲ್ಲಿ ಆಲದ ಎಲೆಯ ಮೇಲೆ ಯೋಗ ನಿದ್ರೆಯಲ್ಲಿ ಮಲಗಿದ್ದ ಶ್ರೀಮನ್ನಾರಾಯಣನ ಸೌಂದರ್ಯವನ್ನು ಬಣ್ಣಿಸಲು ಸಾಧ್ಯವೇ? ಈ ಪ್ರಕಾರವಾಗಿ ಯೋಗ ನಿದ್ರೆಯಲ್ಲಿ ಮಲಗಿದ್ದ ಆ ನಾರಾಯಣನ ನಾಭಿಕಮಲದಲ್ಲಿ ಬ್ರಹ್ಮದೇವನೇ ಹುಟ್ಟಿ ಬಂದುದರಿಂದ ಬ್ರಹ್ಮದೇವನು ಕಮಲೋದ್ಭವನೆನ್ನಿಸಿ ಶ್ರೀಮನ್ನಾರಾಯಣನಿಗೆ ಮಗನಾದ. ಇದೇ ವೇಳೆ ಶ್ರೀಹರಿಯ ಕಿವಿಯ ಕಲ್ಮಶದಿಂದ ಮಧು ಮತ್ತು ಕೈಟಬರೆಂಬ ರಕ್ಕಸರಿಬ್ಬರು ಹುಟ್ಟಿ ಬಂದು ಕ್ರೂರವಾದ ಮುಖವುಳ್ಳ ಬೆಟ್ಟಗಾತ್ರದ ದೇಹವುಳ್ಳ ಆ ಕೆಟ್ಟ ರಕ್ಕಸರು ಆಹಾರವನ್ನು ಅರಸುತ್ತಾ ಬಂದವರು ತಾವರೆಯ ಮೇಲೆ ಕುಳಿತಿದ್ದ ಬ್ರಹ್ಮದೇವನನ್ನು ಕಂಡು ಇದು ಒಂದು ಪ್ರಾಣಿ ಇರಬೇಕೆಂದು ಭಾವಿಸಿ ತಿನ್ನಲೆಂದು ಮುನ್ನುಗ್ಗಿದರು. ಇಳಿಯುತ್ತ ಬಾರೋ ಹೇ ಕಮಲಜನೆ ಸೀಳುವೆ ನಿನ್ನ ಎದೆಯ, ಸೀಳುವೆ ನಿನ್ನ ಎದೆಯ. ಇಳಿಯುತ್ತ ಬಾರೋ ಹೇ ಕಮಲಜನೆ ಸೀಳುವೆ ನಿನ್ನ ಎದೆಯ, ಸೀಳುವೆ ನಿನ್ನ ಎದೆಯ.
ಕೀಳೆನ್ನರಿಸುತ್ತ ನಿನ್ನನ್ನು ಪಿಡಿಯುತ್ತ ಸೀಳುವೆ ನಿನ್ನಯ ಎದೆಯ, ಸೀಳುವೆ ನಿನ್ನಯ ಎದೆಯ, ಇಳಿಯುತ್ತ ಬಾರೋ ಹೇ ಕಮಲದನೆ, ಸೀಳುವೆ ನಿನ್ನಯ ಎದೆಯ, ಸೀಳುವೆ ನಿನ್ನಯ ಎದೆಯ. ಅಡ್ಡಕ ನಿನ್ನನ್ನು ಸೀಳಿ ಈ ನಮ್ಮಯ ಉದರವ ತುಂಬಿ, ಅಡ್ಡಕ ನಿನ್ನನ್ನು ಸೀಳಿ ಈ ನಮ್ಮಯ ಉದರವ ತುಂಬಿ, ಗುಡ್ಡಗಾತದ ದೇಹವ ಪಡೆಯುವ ಹೇ ಕಮಲದನೆ, ಇಳಿದು ಬಾರಯ್ಯ ಇಳಿಯುತ್ತ ಬಾರೋ ಹೇ ಕಮಲದನೆ, ಸೀಳುವೆ ನಿನ್ನಯ ಎದೆಯ, ಸೀಳುವೆ ನಿನ್ನಯ ಎದೆಯ, ಇಳಿಯುತ್ತ ಬಾರೋ ಹೇ ಕಮಲದನೆ, ಸೀಳುವೆ ನಿನ್ನಯ ಎದೆಯ, ಸೀಳುವೆ ನಿನ್ನಯ ಎದೆಯ, ಸೀಳುವೆ ನಿನ್ನಯ ಎದೆಯ, ಸೀಳುವೆ ನಿನ್ನಯ ಎದೆಯ. ಅದೆಂದೋ ಆ ರಕ್ಕಸರು ತನ್ನನ್ನು ತಿನ್ನಲೆಂದು ಧಾವಿಸಿ ಬಂದರು. ಆಗ ಬ್ರಹ್ಮದೇವ ಭಯಗೊಂಡು ಬೊಬ್ಬಿಡತೊಡಗಿದನಂತೆ. ಬ್ರಹ್ಮದೇವನ ಆರ್ತನಾದವನ್ನು ಕೇಳಿದ ಶ್ರೀಹರಿಯು ಆ ಕೂಡಲೇ ಯೋಗ ನಿದ್ರೆಯನ್ನು ತೊರೆದು ಎಚ್ಚರಗೊಂಡನು. ಬಳಿಕ ಆ ಅಸುರರ ಜೊತೆ ನಡೆಸಿದ ಘನಘೋರವಾದ ಯುದ್ಧದಲ್ಲಿ ಆ ಇಬ್ಬರು ಘೋರ ರಕ್ಕಸರನ್ನು ಕೊಂದ ಶ್ರೀಮನ್ನಾರಾಯಣನು ಅವರ ಮೇಧಸ್ಸು ಅಂದರೆ ಮಿದುಳಿನಿಂದಲೇ ಈ ಬ್ರಹ್ಮಾಂಡ ಮಂಡಲವನ್ನು ರಚಿಸಿದನಂತೆ. ಆದ್ದರಿಂದಲೇ ಈ ಭೂಮಿಗೆ ಮೇಧಿನಿ ಎಂಬುದಾಗಿ ಹೆಸರಾಯಿತು. ಆ ಬಳಿಕ ಆದಿಪರಾಶಕ್ತಿಯು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಅವರಿಗೆ ಸೃಷ್ಟಿ ಸ್ಥಿತಿ ಲಯಾಧಿಕಾರಿಗಳನ್ನು ಹಂಚಿಕೊಟ್ಟರು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ಆದಿಪರಾಶಕ್ತಿಯ ಆದೇಶದಂತೆ ಸುರನರೋರಗಾದಿ ಜೀವಿಗಳನ್ನು ಸೃಷ್ಟಿಸಿ ಈ ಮೇಧಿನಿಗೆ ಜೀವವನ್ನು ತಂದನಂತೆ. ಅಲ್ಲದೆ ಹರಿಹರ ಬ್ರಹ್ಮಾದಿಗಳು ಆದಿಪರಾಶಕ್ತಿಯ ಆದೇಶದಂತೆ ತಮ ತಮಗೆ ಕೊಡಲಾದ ಜವಾಬ್ದಾರಿಯನ್ನು ನಿರ್ವಂಚನೆಯಿಂದ ಪೂರೈಸುತ್ತಾ ಈ ಜಗತ್ತನ್ನು ಪರಿಪಾಲನೆ ಮಾಡುತ್ತಿದ್ದರು. ಈ ಪ್ರಕಾರ ಅನೇಕ ವರ್ಷಗಳು ನಿರಂತರವಾಗಿ ಲೋಕ ವ್ಯವಹಾರವು ನಡೆಯುತ್ತಿರಲಾಗಿ ಈ ಜಗತ್ತಿನ ನೆಮ್ಮದಿಗೆ ಭಂಗ ಒದಗುವ ರಂಗವೊಂದು ಏರ್ಪಟ್ಟಿದಂತೆ. ಅಂದೊಮ್ಮೆ ಮಾಲಿನಿ ಎಂಬಾಕೆ ತನಗೆ ಮಕ್ಕಳಿಲ್ಲ ಎನ್ನುವ ಚಿಂತೆಯಿಂದ, ಯೋಗ್ಯ ಸಂತಾನದ ಅಪೇಕ್ಷೆಯಿಂದ ಚತುರ್ಮುಖನಾದ ಬ್ರಹ್ಮದೇವನ ಕುರಿತು ತಪಸ್ಸಿಗೆ ಅಣಿಯಾದಳು. ಮಾಲಿನಿ ಎಂಬಾಕೆ ಮಗನನ್ನು ಆಗ್ರಹಿಸಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಘೋರ ಮೃಗಗಳ ಕಾಟವನೀಗಲು, ಘೋರ ಮೃಗಗಳ ಕಾಟವನೀಗಲು ರೂಪವ ಮರೆಸಿದಳು. ಮಾಲಿನಿ ಎಂಬಾಕೆ ಮಗನನ್ನು ಆಗ್ರಹಿಸಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಆಕೆಯ ದುರಹಂಕಾರಕ್ಕೆ ಬೆರಗಾದ, ಆಕೆಯ ದುರಹಂಕಾರಕ್ಕೆ ಬೆರಗಾದ ಮುನಿಸು ಪಾರ್ಶ್ವರು ಕೆರಳಿದರು. ಜನಿಸುವ ಮಗನು ಮಹಿಷನೇ ಆಗಿರಲಿ, ಜನಿಸುವ ಮಗನು ಮಹಿಷನೇ ಆಗಿರಲಿ ಎಂದೊಂದು ಶಾಪವ ಸಲ್ಲಿಸಿದರು. ಮಾಲಿನಿ ಬೆರಗಾದಳು, ಇದ ಕೇಳಿ ಧೃತಿಗೊಂದು ತಗುಸಿದಳು. ಮಾಲಿನಿ ಎಂಬಾಕೆ ಮಗನನ್ನು ಆಗ್ರಹಿಸಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಕಾನನದಿ ತಪಸ್ಸಿಗೆ ತೊಡಗಿದಳು. ಮಾಲಿನಿ ಎಂಬ ಸ್ತ್ರೀ ಸಂತಾನ ಭಾಗ್ಯವನ್ನು ಬಯಸಿ ತಪಸ್ಸಿಗಾಗಿ ಕಾಡಿಗೆ ಬಂದಳಂತೆ. ಕ್ರೂರ ಪ್ರಾಣಿಗಳಿಂದ ತನಗೆ ರಕ್ಷಣೆ ಸಿಗಲೆಂಬ ಉದ್ದೇಶದಿಂದ ಒಂದು ಮಹಿಷಿಯ ಅಂದರೆ ಕಾಡೆಮ್ಮೆಯ ರೂಪವನ್ನು ಧರಿಸಿ ಬ್ರಹ್ಮದೇವನ ಕುರಿತು ತಪಸ್ಸನ್ನಾರಂಭಿಸಿದಳು. ಆಗ ಆ ತಾಣಕ್ಕೆ ಸುಪಾರ್ಶ್ವ ಎಂಬ ಹೆಸರಿನ ಓರ್ವ ಮುನಿಯ ಆಗಮನವಾಗುತ್ತದೆ. ಮಹಿಷಿಯೊಂದು ತಪಸ್ಸುಗೈಯುವುದನ್ನು ಕಂಡು ಅಚ್ಚರಿಗೊಂಡ ಆತನು ಜ್ಞಾನಶಕ್ತಿಯಿಂದ ಸರ್ವ ವಿಚಾರವನ್ನರಿತು ಬುದ್ಧನಾದ. ಮಾಲಿನ್ಯನ್ನುದ್ದೇಶಿಸಿ, ಎಲೆ ಹೆಣ್ಣೆ, ಸಂಪ್ರದಾಯವನ್ನು ಉಲ್ಲಂಘಿಸಿ ಸನ್ನಡತೆಯನ್ನು ಧಿಕ್ಕರಿಸಿ ಉದ್ದೇಶ ಸಾಧನೆಗಾಗಿ ಈ ಕ್ಷುಲ್ಲಕವಾದ ಕಾಡೆಮ್ಮೆಯ ರೂಪವನ್ನು ಧರಿಸಿರುವ ನಿನ್ನ ಬಸಿರಿನಲ್ಲಿ ಸಂತಾನ
ಮಹಿಷ ರೂಪದಿಂದಲೇ ಜನ್ಮಿಸಲಿ ಎಂಬುದಾಗಿ ಶಾಪವನ್ನಿತ್ತನು. ಈ ಪ್ರಕಾರವಾಗಿ ಶಾಪಗ್ರಸ್ತನಾಗಿ ಹುಟ್ಟಿದವನೇ ಮಹಿಷಾಸುರ. ಮಾಲಿನ್ಯ ಹೊಟ್ಟೆಯಲ್ಲಿ ಜನಿಸಿದ ಈ ಮಗುವಿಗೆ ಮಹಿಷನ ಅಂದರೆ ಕೋಣನ ರೂಪವಿದ್ದುದರಿಂದ ಅವನನ್ನು ಮಹಿಷಾಸುರ ಎಂಬುದಾಗಿ ಕರೆದರು. ಇದೇ ರೀತಿ ಮಹಿಷಾಸುರ ಎಂದರೆ ಹೆಸರಿಗೆ ಮಾತ್ರ ಮಹಿಷಾಸುರನಲ್ಲ, ರೂಪದಲ್ಲೂ ಮಹಿಷನೇ ಆಗಿದ್ದ. ಅವನಿಗೆ ದೃಢಕಾಯ, ಬಲಿಷ್ಠವಾದ ಅಂಗಗಳ ಜೊತೆ ಕಾಡುಕೋಣನ ತಲೆಯೂ ಇತ್ತು. ಅವನು ಬೆಳೆಯುತ್ತಲೇ ಅವನ ತಾಯಿ ಅಸುರರಿಗೆ ದೇವತೆಗಳಿಂದಾದ ಅನ್ಯಾಯಗಳನ್ನೆಲ್ಲ ಬಣ್ಣಿಸುತ್ತಾ ಆತನ ದ್ವೇಷ ಪ್ರವೃತ್ತಿಯನ್ನು ಬೆಳೆಸುತ್ತಾ ಬಂದಳಂತೆ. ಈ ದುರ್ಬೋಧನೆಯಿಂದಾಗಿ ಧಿಕ್ಕಾರಿಗಳಾದ ಆ ದೇವತೆಗಳನ್ನೆಲ್ಲ ಗೆದ್ದು ಸ್ವರ್ಗದ ಆಧಿಪತ್ಯವನ್ನು ಕೈವಶಗೊಳಿಸಬೇಕೆನ್ನುವ ದುರ್ಬುದ್ಧಿ ಆ ಮಹಿಷನಲ್ಲಿ ಮೂಡಿತು. ಅದಕ್ಕಾಗಿ ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನಾರಂಭಿಸಿದ. ಈತನ ಘೋರ ತಪಸ್ಸುಗೊಳಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಹೇ ಮಹಿಷ, ನಿನಗೇನು ಬರಬೇಕು ಎನ್ನಲಾಗಿ ಮಹಿಷನು ಸಾವು ಬಾರದ ತೆರದಿ ಬರವನು ದೇವ ಸಲ್ಲಿಸು ಎನಗೆ ಈಗ ಭವದೊಳಗೆ ನಾಮರನಾಗಿರು ಬಂದೆ ವರ ನೀಡೋ. ಸಾವು ಬಾರದ ತೆರದಿ ಬರವನು ದೇವ ಸಲ್ಲಿಸು ಎನಗೆ ಈಗ ಭವದೊಳಗೆ ನಾಮರನಾಗಿರು ಬಂದೆ ವರ ನೀಡೋ. ಆವ ಪುರುಷರ ಕೈಯಲೆನಗೆ ಸಾವು ಬಾರದ ಬರವ ಕರುಣಿಸೋ. ಮುರಿಯಲೆನಗೆ ಗೌರವವು ದೊರೆ ಬಂದೆ ವರ ನೀಡೋ. ಸಾವು ಬಾರದ ತೆರದಿ ಬರವನು ಆ. ಈ ಪ್ರಕಾರವಾಗಿ ಅದಾವ ಪುರುಷರಿಂದಲೂ ನನಗೆ ಮರಣ ಬಾರದಿರಲೆಂಬ ಅಜೇಯತ್ವವನ್ನು ಬ್ರಹ್ಮದೇವನಲ್ಲಿ ವರವಾಗಿ ಬೇಡಿ ಪಡೆದ ಮಹಿಷಾಸುರನು ತನಗೆದಿರಿಲ್ಲ ಎನ್ನುವ ಅಹಂಕಾರದಿಂದ ಕೊಬ್ಬಿದ. ತಾನು ಯಾರಿಂದಲೂ ಸಾಯುವುದಿಲ್ಲ ಎನ್ನುವ ಅಹಂಕಾರವಿತ್ತು. ಈ ಜಗತ್ತಿನಲ್ಲಿ ಹುಟ್ಟು ಅನಿರೀಕ್ಷಿತವಿರಬಹುದು, ಆದರೆ ಸಾವು ಅನಿವಾರ್ಯವಲ್ಲವೇ? ಹುಟ್ಟಿ ಬಂದನೆಂದಾದರೆ ಆತನಿಗೆ ಸಾವು ಇದ್ದೇ ಇದೆ ಎನ್ನುವ ಸತ್ಯ ಅವನಿಗೆ ತಿಳಿದೇ ಇಲ್ಲ. ಆ ಅಂತಕ ನಮ್ಮನ್ನೆಲ್ಲ ಅಟ್ಟಿಸಿಕೊಂಡು ಬಂದೇ ಬರುತ್ತಾನೆ. ಅವನಿಗೆಲ್ಲಾದರೂ ದಯೆ ದಾಕ್ಷಿಣ್ಯ ಉಂಟೆ? ಯಾರನ್ನು ಯಾವಾಗ ಆ ಅಂತಕ ಕೊಂಡೊಯ್ಯುತ್ತಾನೆ ಎಂದು ಹೇಳಲೇ ಸಾಧ್ಯವಿಲ್ಲದಿರುವಾಗ ತನಗೆ ಸಾವೇ ಬರಬಾರದೆನ್ನುವುದು ಅಜ್ಞಾನವಲ್ಲವೇ? ಆದರೂ ಇದನ್ನರಿಯದ ಮಹಿಷ ಈ ಜಗತ್ತಿನ ಪುರುಷರಾರಿಂದಲೂ ತಾನು ಸಾಯಬಾರದೆಂದು ವರ ಕೇಳಿದ. ಅಂದರೆ ತನಗೆ ಸ್ತ್ರೀ ಜಾತಿಯಿಂದ ಮರಣ ಬರಲಿ ಎಂಬುದಾಗಿ ಕೇಳಿದಂತಾಗಲಿಲ್ಲವೇ? ಈ ವರ ಬೇಡಿಕೆಯಲ್ಲೇ ಆ ದುಷ್ಟ ಅಸುರನ ಮರಣದ ಬೀಜವು ಅಡಗಿದೆ ಎಂಬುದನ್ನು ತಿಳಿದ ಕ್ಷಣ ಬ್ರಹ್ಮದೇವ ಮಹಿಷ ಬೇಡಿದ ವರಕ್ಕೆ ತಥಾಸ್ತು ಎಂದವನೇ ಅಂತರ್ಧಾನನಾದ. ತನಗೆ ಅಮರತ್ವ ಪ್ರಾಪ್ತಿಯಾಯಿತೆಂದು ತಿಳಿದಾಗ ಮಹಿಷಾಸುರ ಹಿಗ್ಗಿದ. ಇನ್ನು ತಾನು ಯಾರಿಂದಲೂ ಸಾಯುವುದಿಲ್ಲ ಎನ್ನುವ ಅಹಂಕಾರವಿತ್ತು. ತನ್ನವರನ್ನೆಲ್ಲ ಸೇರಿಸಿ ಅವರನ್ನು ಹುರಿದುಂಬಿಸಿ ದೇವಲೋಕದ ಕಡೆಗೆ ದಾಳಿಯನ್ನಿಟ್ಟನು. ನುಗ್ಗಿದ ಅಸುರ ಮಹಿಷಾಸುರ ಲೋಕಕ್ಕೆ ನುಗ್ಗಿದ. ಹಿಗ್ಗಿದ ದುರದಿಸೋದ ಸುರರ ಕಂಡು ಹಿಗ್ಗಿದ. ತರತರನೆ ನಡುಗಿದ ಸೈನ್ಯವನ್ನು ಅಸುರ ಸೇನೆ ಕಚ್ಚಿತು. ಸುರರಾಜರ ಗುಡಿಯ ಮೇಲೆ ಹಾರಾಡುವ ದಾರ ಬಿಚ್ಚಿತು. ಭರದಿಂದಲೇ ಅಪ್ಪರಿಸಿಯ ಅಸುರ ಸೇನೆ ಕೆಚ್ಚದೆ ಬಲ ಹೆಚ್ಚಿತು. ಸುರಲೋಕದ ಸಿಂಹಾಸನ ಗಡಗಡನೆ ನಡುಗಿ ನೆಲಗೆ ಕಚ್ಚಿತು. ನುಗ್ಗಿದ ಅಸುರ ಮಹಿಷಾಸುರ ಲೋಕಕ್ಕೆ ನುಗ್ಗಿದ. ಹಿಗ್ಗಿದ ದುರದಿಸೋದ ಸುರರ ಕಂಡು ಹಿಗ್ಗಿದ. ನುಗ್ಗಿದ ಅಸುರ ಮಹಿಷಾಸುರ ಲೋಕಕ್ಕೆ ನುಗ್ಗಿದ. ಸುರಲೋಕಕ್ಕೆ ನುಗ್ಗಿದ. ವರಬಲದಿಂದ ಪ್ರಮತ್ತನಾದ ಮಹಿಷನ ದಾಳಿಯಿಂದ
ಸುರಲೋಕ ತತ್ತರಿಸಿತು. ದೇವಲೋಕವು ಮಹಿಷನ ವಶವಾಗಲು ದಿಕ್ಕೆಟ್ಟ ದೇವತೆಗಳಿಲ್ಲ ಅಲ್ಲಿಂದ ಪಲಾಯನಗೈದು ಹಿಮಾಲಯದ ತಪ್ಪಲಿನಲ್ಲಿ ಅಡಗಿ ಕುಳಿತರು. ಹೇ ಬ್ರಹ್ಮದೇವ, ಅಸುರ ವೀರನಿಗೆ ವರದ ಬರ ಕೊಟ್ಟು ಬಿಕ್ಕಟ್ಟು ತಂದಿತ್ತೆಯಲ್ಲ ಎಂಬುದಾಗಿ ಎಲ್ಲರೂ ಬ್ರಹ್ಮದೇವನನ್ನು ದೂಷಿಸಲಾಗಿ ಬ್ರಹ್ಮದೇವ ನಕ್ಕ. ದೇವಾದಿದೇವತೆಗಳೇ, ಇದು ಪ್ರಾರಬ್ಧ ಫಲ. ಅಧಿಕಾರ ಕಳೆದುಕೊಂಡು ಅಲಿಯಬೇಕಾದ ದುರ್ಗತಿ ನಿನ್ನದಾಗಿದೆ. ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ದುಷ್ಟ ಮಹಿಷನಿಗೆ ನಾನು ಇತ್ತಿರುವ ವರದಲ್ಲಿ ಶಾಪದ ಛಾಯೆಯೂ ಇದೆ. ಈ ಜಗತ್ತಿನ ಪುರುಷರಾರಿಂದಲೂ ಮರಣಬಾರದಂತೆ ವರ ಪಡೆದ ಆತ ಸ್ತ್ರೀ ಜಾತಿಯಿಂದ ಮರಣಿಸುತ್ತಾನೆ ಎಂಬುದು ಅವ್ಯಕ್ತ ಶಾಪಗ್ರಸ್ತ ಹೌದಲ್ಲವೇ? ನಮ್ಮೆಲ್ಲರನ್ನು ಸೃಷ್ಟಿಸಿದ ಸರ್ವಶ್ರೇಷ್ಠಲಾದ ಆದಿಪರಾಶಕ್ತಿಯೇ ಆ ದುಷ್ಟ ಸಂಹಾರದ ಆಯುಧ. ಯಾರು ಭಯಪಡಬೇಕಾಗಿಲ್ಲ. ಆ ಆದಿಪರಾಶಕ್ತಿಯನ್ನು ಭಕ್ತಿಯಿಂದ ಧ್ಯಾನಿಸೋಣ. ದುರುಳ ಬಾಧೆಯಿಂದ ರಕ್ಷಿಸೆಂದು ಮೊರೆ ಇಡೋಣ ಎನ್ನಲಾಗಿ ದೇವಾದಿದೇವತೆಗಳೆಲ್ಲ ಸಂತೃಪ್ತರಾದರು. ಬ್ರಹ್ಮ, ವಿಷ್ಣು, ಮಹೇಶ್ವರರ ನೇತೃತ್ವದಲ್ಲಿ ಅವರೆಲ್ಲ ಒಟ್ಟಾಗಿ ಆದಿಪರಾಶಕ್ತಿಯನ್ನು ಧ್ಯಾನಿಸಿದರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣೀ ನಮೋಸ್ತುತೆ. ಜಯ ಜಯ ಜನನಿ ಹೇ ಜಗದಂಬ, ದಯ ಬಿರಿಸುತ್ತ ಪೊರೆಯೋ ನಿನ್ನ ಮಕ್ಕಳನ್ನ. ಜಯ ಜಯ ಜನನಿ. ಅಸುರ ಮಹಿಷನಾನ್ ದೌಷ್ರವ ತಾಡದೆ ವಸುಧೇಯ ಶಾಂತಿಯು ಕದಡಿಹುದು. ಅಸುನೇ ಗುದಲಿರುವ ಮನದತಿಯುಳಿಸಿ ಅಸಮಾನ ಶೌರ್ಯವ ತೋರುದ ಸಲಹು. ಆದಿಶಕ್ತಿ ಜಗನ್ಮಾಯ ರಕ್ಷಿತ ಮೋದವ ತೋರ ಸದಯ ಮದಮುಖ ಅಸುರನ ಅಸುರನು ಕಸಿದು ಹದಗೊಳಿಸೆಮ್ಮಯ ಭಯವ. ಜಯ ಜಯ ಜನನಿ ಜಯ ಜಯ ಜನನಿ ಜಯ ಜಯ ಜನನಿ ಪೊರೆಯೋ. ಜಯ ಜಯ ಜನನಿ ಜಯ ಜಯ ಜನನಿ ಜಯ ಜಯ ಜನನಿ ಕಾಪಾಡು. ಜಯ ಜಯ ಜನನಿ ಹೇ ಜಗದಂಬ, ದಯ ಬಿರಿಸುತ್ತ ಪೊರೆಯೋ ನಿನ್ನ ಮಕ್ಕಳನ್ನ. ಜಯ ಜಯ ಜನನಿ ಹೇ ಜಗದಂಬ. ಈ ರೀತಿಯಾಗಿ ಮಕ್ಕಳಾದ ದೇವಾದಿದೇವತೆಗಳೆಲ್ಲ ಕೂಗಿ ಕರೆಯಲಾಗಿ ಆ ದೇವಾದಿದೇವತೆಗಳ ಶರೀರದಿಂದಲೇ ತೇಜೋಪುಂಜ ಉದಿಸಿ ಅವೆಲ್ಲ ಆಕಾಶದಲ್ಲಿ ಒಂದೆಡೆ ಸೇರಿ ಅಲ್ಲಿ ಸ್ತ್ರೀ ರೂಪವೊಂದರ ಆವಿರ್ಭಾವವಾಯಿತು. ಶ್ರೀದೇವಿ ಸಪ್ತಶತಿಯಲ್ಲಿ ಇದನ್ನು ಬಣ್ಣಿಸಿದ್ದಾರೆ. ಅತುಲಂ ತತ್ರ ತತ್ತೇಜ ತೇಜೋ ರಾಶಿ ಸಮುದ್ಭವ ಏಕಸ್ತಂ ತದದ್ಭೂನ್ನಾರಿ ವ್ಯಾಪ್ತ ಲೋಕತ್ರಯಾಂತ್ರಿಷಾ. ದೇವಾದಿದೇವತೆಗಳ ಪ್ರಾರ್ಥನೆಯಂತೆ ಮೈದೋರಿ ಬಂದ ಆ ಜಗಜ್ಜನನಿ ಇಡೀ ಲೋಕವನ್ನೇ ಆವರಿಸಿರುವ ಮಹಾನ್ ದೇಹವುಳ್ಳವಳಾಗಿದ್ದಳು. ಪ್ರಸನ್ನ ವದನಳಾದ ಆ ತಾಯಿಗೆ 8 ಕೈಗಳಿದ್ದವಂತೆ. ಮಹಾವಿಷ್ಣುವು ಘನಚಕ್ರವನ್ನು, ಪರಮೇಶ್ವರನು ತ್ರಿಶೂಲವನ್ನು, ಬ್ರಹ್ಮದೇವನು ದಂಡ ಕಮಂಡಲಗಳನ್ನು, ಯಮದೇವನು ಕಾಲದಂಡವನ್ನು, ಇತರ ದೇವಾದಿದೇವತೆಗಳು ವಿಭಿನ್ನವಾದ ಆಯುಧಗಳನ್ನಿತ್ತು ಆ ಮಹಾದೇವಿಯ ಅಷ್ಟಕರಗಳನ್ನು ಅಲಂಕರಿಸಿದರು. ಲೋಕಲೋಕವನ್ನು ಸಂರಕ್ಷಿಸಲೆಂದು ಮೈದೋರಿ ಬಂದ ಆ ಆದಿಮಾಯೆಯನ್ನು ದೇವಾದಿದೇವತೆಗಳು ಬಗೆ ಬಗೆಯಾಗಿ ಸ್ತುತಿಸುತ್ತಿರಲಾಗಿ ತನಗಾಗಿ ಹಿಮವಂತನು ಒದಗಿಸಿದ ಘೋರ ಸಿಂಹದ ಮೇಲೇರಿ ಕುಳಿತು ಮೃಗೇಂದ್ರ ವಾಹಿನಿಯಾದ ಆ ಭಗವತಿಯು ಒಮ್ಮೆ ಭೀಕರವಾಗಿ ಹೂಂಕರಿಸಿದಳು. ಮತ್ತೆ ಮುಗುಳ್ನಗು ಬೀರುತ್ತಾ, ಎಲೆ ದೇವಾದಿದೇವತೆಗಳೇ, ನೀವ್ಯಾರೂ ಭಯಪಡಬೇಕಾಗಿಲ್ಲ. ಆ ದುಷ್ಟ ಮಹಿಷದಾನವನನ್ನು ನಾನು ಕೊಂದುಕೊಡುವೆನು, ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುವೆನು ಎಂಬುದಾಗಿ ಅಭಯವನ್ನಿತ್ತವಳೇ ಸಿಂಹನಾದವನ್ನು ಮಾಡುತ್ತಾ
ಮಹಿಷನ ನಗರಿಗೆ ಹೊರಟೇ ಬಿಟ್ಟಳು. ವೀರಾವೇಶದಿಂದ ಪ್ರಾಗ್ಜ್ಯೋತಿಷಪುರಕ್ಕೆ ಧಾವಿಸಿ ಪ್ರವೇಶಿಸಿದ ಮಹಾದೇವಿಯು ಭೀಕರ ಸ್ವರದಿಂದ ಅಸುರ ಸೇನೆಯನ್ನು ಎದುರಿಸಿದಳು. ಆ ಮೃಗೇಂದ್ರ ವಾಹಿನಿಯ ಶೌರ್ಯದ ಮುಂದೆ ಅಸುರ ಸೇನೆ ಧೂಳೀಪಟವಾಯಿತು. ಕೊನೆಗೆ ಮಹಿಷನೇ ಸ್ವತಃ ಮಹಾದೇವಿಯ ಕೂಡೆ ಯುದ್ಧಕ್ಕೆ ಧುಮುಕಿದನು. ಹಲವು ಕಾಲಗಳ ತನಕ ನಡೆದ ಘನಘೋರವಾದ ಸಮರದಲ್ಲಿ ಕಟ್ಟ ಕಡೆಗೆ ಶ್ರೀದೇವಿಯು ತನ್ನ ತೀಕ್ಷ್ಣವಾದ ತ್ರಿಶೂಲದಿಂದ ಆ ದಿಟ್ಟ ದೈತ್ಯನನ್ನು ಇರಿದೇ ಬಿಟ್ಟನು. ದೊಡ್ಡದಾಗಿ ಆಹಾಕಾರಗೈಯುತ್ತಾ ಮಹಿಷಾಸುರನು ರಕ್ತದ ಮಡುವಿನಲ್ಲಿ ಶವವಾಗಿ ಉರುಳಲು ಭಯಾನಕವಾದ ರೂಪವನ್ನು ತೋರಿ ಭಗವತಿಯು ತಾಂಡವ ನೃತ್ಯವನ್ನಾಡುತ್ತಿದ್ದಳು. ಈ ದೃಶ್ಯವನ್ನು ಕಂಡು ದೇವಾದಿ ದೇವತೆಗಳೆಲ್ಲ ಭಯಗೊಂಡರು. ಆ ತಾಯಿಯ ರೂಪ ಘೋರವಾಗಿದ್ದರೂ ಹೃದಯ ಬಲು ಮೃದುವಲ್ಲವೇ? ಅವಳು ತಾಯಿಯಲ್ಲವೇ? ತಾಯಿಯಾದವಳು ಎಷ್ಟೇ ಕಣ್ಣು ಕೆಂಪು ಮಾಡಿ ಗದುರಿಸಿದರೂ ಮಕ್ಕಳಿಗೆ ಭಯವಿಲ್ಲ. ಯಾಕೆಂದರೆ ಅವಳ ಮನಸ್ಸು ಬಲು ಮೃದು ಎಂಬುದಾಗಿ ಅವರಿಗೆ ತಿಳಿದಿದೆ. ಅಂತೆಯೇ ಭಯಂಕರ ಸ್ವರೂಪದಿಂದ ಬಂದಿರುವ ಆ ಮಹಾದೇವಿಯು ಅಮ್ಮನೆಂಬುದಾಗಿ ತಿಳಿದಾಕ್ಷಣ ಮಕ್ಕಳಿಗೆ ಭಯ ಉಂಟೆ? ಎಲ್ಲರೂ ಒಟ್ಟಾಗಿ ಆ ಮಹಿಷಮರ್ಧಿನಿಯನ್ನು ಕೊಂಡಾಡತೊಡಗಿದರು. ಜಯ ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ, ಜಯ 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 ಮಹಿಷಾಸುರ ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ, ಜಯ 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 ದುರುಳ ಚೈತ್ರ ಭಂಜಿನಿ, ಜಯ 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 ಮೃಗೇಂದ್ರ ವಾಹಿನಿ, ಜಯ 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 ಮರ್ಧಿನಿ, ಜಯ 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 ಶಕ್ತಿ ಸಂಜೀವಿನಿ. ದುರುಳ ದೈತ್ಯ ಮಹಿಷನ ತರಿದು ಗೈದೆಯಾಕ್ಷಣ, ಸುರರೆಲ್ಲರ ಮನದಾಳದ ಮರಣ ಭಯ ನಿವಾರಣ. ದುರುಳ ದೈತ್ಯ ಮಹಿಷನ ತರಿದು ಗೈದೆ ಆಕ್ಷಣ, ಸುರರೆಲ್ಲರ ಮನದಾಳದ ಮರಣ ಭಯ ನಿವಾರಣ. ಕರವ ಮುಗಿದು ಬೇಡುವೆನು ಕೊಡುವ ಭಯ ರಕ್ಷಣ, ದರ್ಶನವನ್ನು ಪಡೆಯಲಾಗ ದುರಿದ ನಾಶ ಮರುಕ್ಷಣ. ಜಯ 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 ಮಹಿಷಾಸುರ ಮರ್ದಿನಿ, ಜಯ 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 ಶಕ್ತಿ ಸಂಜೀವಿನಿ. ಶಕ್ತಿಯ ಸ್ವರೂಪಿಣಿ ಯುಗ ಯುಗದಿ ಒಲಿದು ಬಾ, ಭಕ್ತಿಯನ್ನು ಸ್ಫುರಿಸಿ ಎಮ್ಮ ಹೃದಯ ಶುದ್ಧಿಗೊಳಿಸುವ. ಶಕ್ತಿಯ ಸ್ವರೂಪಿಣಿ ಯುಗ ಯುಗದಿ ಒಲಿದು ಬಾ, ಭಕ್ತಿಯನ್ನು ಸ್ಫುರಿಸಿ ಎಮ್ಮ ಹೃದಯ ಶುದ್ಧಿಗೊಳಿಸುವ. ಮುಕ್ತಿಗಿದುವೆ ಸಾಧನವು ಶಕ್ತಿ ಪೂಜೆಗೈಯಲು, ಯುಕ್ತಿ ಇದು ಮುನಿವರದನ ಪದಯುಗಗಳ ಸೇರಲು. ಜಯ 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 ಮಹಿಷಾಸುರ ಮರ್ದಿನಿ, ಜಯ 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 ಶಕ್ತಿ ಸಂಜೀವಿನಿ, ಜಯ 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 ಮಹಿಷಾಸುರ ಮರ್ದಿನಿ, ಜಯ 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 ಶಕ್ತಿ ಸಂಜೀವಿನಿ, ಜಯ 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 ಶಕ್ತಿ ಸಂಜೀವಿನಿ, ಜಯ 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 ಶಕ್ತಿ ಸಂಜೀವಿನಿ. ಈ ಸ್ತುತಿಯಿಂದ ಸಂತೃಪ್ತಗೊಂಡ ಆದಿಮಾಯೆಯು ಅವರನ್ನೆಲ್ಲರನ್ನು ಆಶೀರ್ವದಿಸುತ್ತಾ ಜೊತೆಗೆ ಅಭಯವನ್ನು ನೀಡುತ್ತಾರೆ. ದುರಿತ ಬಂದರೆ ತ್ವರಿತದಿಂದಲೇ ಮೊರೆಯಿಡಲು ನಾ ಬರುವೆ ಕ್ಷಣದಲ್ಲೇ. ದುರಿತ ಬಂದರೆ ತ್ವರಿತದಿಂದಲೇ ಮೊರೆಯಿಡಲು ನಾ ಬರುವೆ ಕ್ಷಣದಲ್ಲೇ. ಪೊರೆದು ಸಂರಕ್ಷಿಸುವೆ ನಿಮ್ಮನ್ನು ದುರಿತ ಪರಿಹರಿಸಿ, ಸಂತಸದಿ ಸೂರನರ ವೀಕ್ಷಿಸಿ, ಸಂತೈಸಿ ಅನುಗ್ರಹವ ಸಲ್ಲಿಸಿ. ಸಂತಸದಿ ಸೂರನರ ವೀಕ್ಷಿಸಿ, ಸಂತೈಸಿ ಅನುಗ್ರಹವ ಸಲ್ಲಿಸಿ. ಅಂತರಿಕ್ಷದ ಗರ್ಭದಲ್ಲಿ ಮರೆಯಾದಳ ಜನನಿ, ಆದಳ ಜನನಿ. ದುರಿತ ಬಂದರೆ ತ್ವರಿತದಿಂದಲೇ ಕಷ್ಟ ಬಂದಾಗ ಸ್ಮರಿಸಿದರೆ ಒಡನೆಯೇ ಬಂದು ಕಾಪಾಡುವೆನೆಂಬುದಾಗಿ ಅಭಯವನ್ನಿತ್ತ ಮಹಾದೇವಿ ಅಂತರ್ಧಾನಳಾದಳು.
ಆ ಬಳಿಕ ಹಲವಾರು ಸಂವತ್ಸರಗಳ ಕಾಲ ಈ ಭುವಿಯಲ್ಲಿ ಸತ್ಯಧರ್ಮದ ರಾಜ್ಯಭಾರ ನಡೆಯಿತು. ಅಸುರ ಭಯ ಮುಕ್ತವಾದ ನಿರ್ಭೀತಿ ಜೀವನಕ್ಕೆ ಈ ಮೇಧಿನಿ ಸಾಕ್ಷಿಯಾಯಿತು. ಈ ಪ್ರಕಾರವಾಗಿ ದುಷ್ಟಶಕ್ತಿಯ ನಿರ್ಮೂಲನಕ್ಕಾಗಿ ಆ ಭಗವತಿಯ ಆವಿರ್ಭಾವವಾಯಿತು. ಯಾವಾಗಲೆಲ್ಲ ದುಷ್ಟಶಕ್ತಿ ವಿಜೃಂಭಿಸುತ್ತದೋ ಆಗಾಗೆಲ್ಲ ಆದಿಶಕ್ತಿ ತನ್ನ ಮಾಯೆಯನ್ನು ಹರಡಿ ದೌಷ್ಟತೆಯನ್ನು ಮೆಟ್ಟಿ ನಿಂತು ಸಜ್ಜನರನ್ನು ಸಂರಕ್ಷಿಸುತ್ತಾಳೆ ಎಂಬುದಕ್ಕೆ ಯಾವುದೇ ಸಂದೇಹವಿಲ್ಲ. ಈ ಭಯದಿಂದ ಬದುಕುತ್ತಾ ಎಲ್ಲದಕ್ಕೂ ಆ ಭಗವತಿಯೇ ಕಾರಣಳು ಎಂಬುದಾಗಿ ನಂಬುತ್ತಾ ಬದುಕುವ ಸುಜನರಿಗೆ ಭಗವತಿಯು ಯಾವತ್ತೂ ಶ್ರೀರಕ್ಷೆಯಾಗಿರುತ್ತಾಳೆ. ಅಂತಹ ಮಹಾಮಾಯ ಭಗವತಿ ನಮ್ಮನ್ನೆಲ್ಲರನ್ನು ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ನನಗೆ ಹರಿಕತೆಯನ್ನು ಕಲಿಸಿಕೊಟ್ಟ ಪೂಜ್ಯ ಗುರುಗಳಾದ ಕಲಾರತ್ನ ಶಮ್ನಾಡಿಗ ಕುಂಬಳೆ ಇವರಿಗೂ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿದ ಹೆತ್ತವರಿಗೂ, ಹಿಮ್ಮೇಳದಲ್ಲಿ ಸಹಕರಿಸಿದಂಥವರಿಗೂ ಹಾಗೂ ನಮಗಿಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಕಲಾಂಜಲಿ ಕ್ರಿಯೇಷನ್ಸ್ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಥೆಗೆ ಮಂಗಳವನ್ನು ಹಾಡೋಣ. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಭಾರತಿಯನು ನೋಡುವ ಬನ್ನಿರೋ ಗೋಪಾಲಕೃಷ್ಣ ದೇವರ ಪೂಜೆಯ. ಧೂಪಾರತಿಯನು ನೋಡುವ ಬನ್ನಿರೋ ಗೋಪಾಲಕೃಷ್ಣ ದೇವರ ಪೂಜೆಯ. ಧೂಪಾರತಿಯನು ನೋಡುವ ಬನ್ನಿರೋ ಧೂಪಾರತಿಯನು ನೋಡುವ ಬನ್ನಿರೋ ನಮ್ಮ ಗೋಪಾಲಕೃಷ್ಣ ದೇವರ ಪೂಜೆಯ. ಧೂಪಾರತಿಯನು ನೋಡುವ ಬನ್ನಿರೋ ಗೋಪಾಲಕೃಷ್ಣ ದೇವರ ಪೂಜೆಯ. ಮದ್ದಳೆ ಜಾಗಡಿ ತಾಳ ತಂಬುರಿ ಭೇರಿ ಧಿಮಿ ಧಿಮಿ ಧಿಮಿಗೆಂಬ ರಭಸಗಳು ಅದ್ಭುತ ಶಂಕರಾಜಗಳಿಂದಲೇ ನಮ್ಮ ಪದ್ಮನಾಭ ದೇವರ ದಿವ್ಯ ಪೂಜೆಯ. ಧೂಪಾರತಿಯನು ನೋಡುವ ಬನ್ನಿರೋ ಗೋಪಾಲಕೃಷ್ಣ ದೇವರ ಪೂಜೆಯ. ಹರಿಸರ್ವೋತ್ತಮನ ಭಕ್ತರಾದಾರಣ ಪರಮ ಮಂಗಳ ಮೂರ್ತಿ ಪಾವನನ ಪರದೈವವಾದಂತ ಶ್ರೀರಂಗನಾಥನ ಪರದೈವವಾದಂತ ಶ್ರೀರಂಗನಾಥನ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ದೇವರ ಪೂಜೆಯ. ಧೂಪಾರತಿಯನು ನೋಡುವ ಬನ್ನಿರೋ ಗೋಪಾಲಕೃಷ್ಣ ದೇವರ ಪೂಜೆಯ. ದೇವರ ಪೂಜೆಯ ದೇವರ ಪೂಜೆಯ. ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧ್ಯಾತ್ಮನಾ ಪ್ರಕೃತಿಸ್ವಭಾವಾತ್ ಕರೋಮಿ ಯಜ್ಞಂ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಿನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾಶಿವ ಶಂಕರ ಭಕ್ತ ಜನಪ್ರಿಯ ಪಂಕಜಲೋಚನ ನಾರಾಯಣ ಕರದಾಸೋಹಂ. ಪಾವನರ ಮಾಂ ಪತಿತ ಪಾವನರ ಮಾಂ ಪತಿತ ಪಾವನರ ಮಾಂ ಪತಿತ ಪಾವನರ ಮಾಂ ಪತಿತ ಪಾವನರ ಪತಿತ ಪಾವನರ. ಕರಚರಣ ಕೃತಂ ವಾ ಕಾಯಜಂ ಕರುಣಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇತ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಮಂಗಳಂ ಭಗವಾನ್ ವಿಷ್ಣುಃ ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ.
असतो मा सद्गमय तमसो मा ज्योतिर्गमय मृत्योर्मा मृतङ्गमय ॐ शान्ति शान्ति शान्तिः लक्ष्मीरमण गोविंद गोविंद गोपाल कृष्ण भगवान की जय जगत जननी महामाया की जय। ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಇದುವರೆಗೆ ಹರಿಕಥೆಯನ್ನು ನಡೆಸಿಕೊಟ್ಟಂತಹ ಕುಮಾರಿ ಗಾಯತ್ರಿ ಹಾಗೂ ಶ್ರಾವಣ್ಯ ಇವರಿಗೆ ನಮ್ಮ ಸದಸ್ಯರಾದಂತಹ ನವೀನ್ ಕಡಂಬಾರ್ ಇವರು ನೆನಪಿನ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ನೋಡಿದ್ರಲ್ಲ ವೀಕ್ಷಕರೇ, ಹಾರ್ಮೋನಿಯಂನೊಂದಿಗೆ ಹರಿಕಥೆಯನ್ನು ಬಹಳ ಸುಮಧುರವಾಗಿ ನಡೆಸಿಕೊಟ್ಟಂತಹ ಕುಮಾರಿ ಗಾಯತ್ರಿ ಹಾಗೂ ಶ್ರಾವಣ್ಯ ಇವರಿಗೆ ಅಭಿನಂದನೆಗಳು ಹಾಗೂ ಇವರ ಮುಂದಿನ ದಾರಿ ಶುಭವಾಗಲಿ ಎಂದು ಹಾರೈಸುತ್ತಾ, ಇವರೊಂದಿಗೆ ತಬಲಾ ವಾದಕರಾಗಿ ತಿರುಮಲೇಶ್ ಆಚಾರ್ಯ ಹೊಸಂಗಡಿ ಇವರಿಗೂ ಧನ್ಯವಾದಗಳು. ಇದೇ ರೀತಿ ಮುಂದೆ ಬರುವ ನಮ್ಮ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತಾ, ನಾನು ನಿಮ್ಮ ಪ್ರಜ್ವಲಿ ಸುವರ್ಣ. ಧನ್ಯವಾದಗಳು. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.